ನೀವು ಈ ಬಂಗು ಮಾರ್ಕ್ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಕಮ್ಮಿ ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತನಕ ಮಾಡಿರುವಂಥ ಎಲ್ಲ ಮನೆಮದ್ದನ್ನು ಮರ್ತಬೇಡಿ, ಯಾರ ಮಾತನ್ನು ಕೇಳಬೇಡಿ. ಕೇವಲ 2 ವಾರ ನಾನು ಹೇಳುವಂಥ ಈ ಒಂದು ಮನೆಮದ್ದನ್ನು ಹೋಮ್ ಟ್ರೀಟ್ಮೆಂಟನ್ನು ಟ್ರೈ ಮಾಡಿ. ಎಷ್ಟೇ ಗಾಢವಾಗಿರುವ ಬಂಗು ಕಲೆಯಾದರೂ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಯ ಆಗುತ್ತೆ. ಹಲೋ, ನಮಸ್ತೆ ಎಲ್ರಿಗೂ. ನೀವು ಈ ಬಂಗು ಮಾರ್ಕ್ ಅಥವಾ ಹೈಪರ್ ಪಿಗ್ಮೆಂಟೇಷನ್ ತುಂಬ ಬೇಗ ಕಮ್ಮಿ ಆಗಬೇಕು ಅಂತ ಅಂದ್ಬಿಟ್ಟು ಸಾವಿರ ರೂಪಾಯಿ ಖರ್ಚು ಮಾಡಿ ಹೊರಗಡೆಯಿಂದ ತಂದು ಕ್ರೀಮನ್ನು ಹಚ್ತೀರಲ್ವ, ಆ ಕ್ರೀಮ್ ಕೂಡ ಮಾಡದಂಥ ಒಂದು ಕೆಲಸನ ಈ ಒಂದು ಮನೆಮದ್ದು ಮಾಡುತ್ತೆ. 1-2 ವಾರದಲ್ಲಿ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಗೋ ಥರ ಮಾಡುತ್ತೆ. ಇನ್ನೊಂದೇನು ಅಂತಂದರೆ ಇದು 100% ನ್ಯಾಚುರಲ್, ಮನೆಯಲ್ಲೇ ಮಾಡ್ಬೋದು, ತುಂಬ ಸೇಫ್, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಅದಕ್ಕಿಂತ ಅದ್ಭುತವಾಗಿರೋದು ಇನ್ನೊಂದು ಏನು ಅಂತಂದರೆ ಇದು ಕೇವಲ ಬಂಗು ಮಾರ್ಕ್ ಮಾತ್ರ ಅಲ್ಲ. ನಿಮ್ಮ ಮುಖದಲ್ಲಿ ಯಾವುದೇ ಥರದ ಕಲೆಗಳಿರಲಿ, ಮೊಡವೆ ಕಲೆಗಳಿರಲಿ, ಸನ್ ಟ್ಯಾನ್ ಇರಲಿ, ಸನ್ ಬರ್ನ್ ಇರಲಿ ಅಥವಾ ಅನ್ಈವನ್ ಟೋನ್ ಇರಲಿ, ಅದೆಲ್ಲದನ್ನು ಕಮ್ಮಿ ಮಾಡಿ ಈವನ್ ಟೋನ್ ಬರೋ ಥರ ಮಾಡುತ್ತೆ. ಕೇವಲ ಬಂಗು ಮಾರ್ಕ್ ಇದ್ದವರಿಗೆ ಮಾತ್ರ ಇದು ಮಿರಾಕಲ್ ಮಾಡೋದಲ್ಲ, ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಮುಖಕ್ಕೆ ಇದು ಮಿರಾಕಲ್ ಮಾಡುತ್ತೆ. 2 ವಾರದಲ್ಲಿ ನಿಮಗೆ ಸೂಪರಾಗಿ ಗ್ಲೋ ಆಗೋ ಥರ, ನಿಮ್ಮ ಮುಖ ಸೂಪರ್ ಆಗೋ ಥರ ಮಾಡುತ್ತೆ. ಹಾಗಾದರೆ ಕ್ವಿಕ್ಕಾಗಿ ಈ ಮನೆಮದ್ದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮತ್ತೆ ಹೇಳ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾನು ಹೇಳಿರುವಂಥ ಪ್ರತಿ ಸ್ಟೆಪ್ಸನ್ನು ಫಾಲೋ ಮಾಡಿ. 2 ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲದಿದ್ದರೆ ಆಮೇಲೆ ನೀವು ನನ್ನ ಇದೇ ವಿಡಿಯೋದಲ್ಲಿ ಬಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು. ಕ್ಲೀನಾಗಿ ನೋಡಿ ಈ ವಿಡಿಯೋ. ಇದರಲ್ಲಿ 2 ಸ್ಟೆಪ್ಸ್ ಇದೆ. 2 ಸ್ಟೆಪ್ಸನ್ನು ಕೂಡ ನೀವು ನೀಟಾಗಿ ಫಾಲೋ ಮಾಡಬೇಕು, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗಬೇಕು ಅಂತಂದರೆ. ಮೊದಲನೇದಾಗಿ ನಾವೊಂದು ರೈಸ್ ವಾಟರನ್ನು ರೆಡಿ ಮಾಡ್ಕೋಬೇಕು. ಅಕ್ಕಿ ನೀರಿನ ಮಾಯ ಬಗ್ಗೆ ನಾನು ಎಷ್ಟು ಹೇಳಿದರೂ ಕೂಡ ಸಾಕಾಗಲ್ಲ. ಅದರ ಬಗ್ಗೆ ತುಂಬ ವಿಡಿಯೋ ಮಾಡಿದ್ದೀನಿ, ಇದರಲ್ಲಿ ಮತ್ತೆ ನಾನು ಹೇಳಲ್ಲ. ಮೊದಲು ರೈಸ್ ವಾಟರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ರೈಸನ್ನು ತಗೊಂಡಿದ್ದೇನೆ. ಊಟದ ಅಕ್ಕಿಯನ್ನು ನೀವು ತಗೋಬೋದು. ಅದನ್ನ ಕ್ಲೀನಾಗಿ ತೊಳೆದುಕೊಳ್ಳಿ. ಒಂದು 2-3 ಸರಿ ನಾವು ಕ್ಲೀನಾಗಿ ತೊಳೆದುಕೋಬೇಕು. ತೊಳ್ಕೊಳ್ಳೋದು ತುಂಬ ಮುಖ್ಯ, ಅಕ್ಕಿ ಕ್ಲೀನ್ ಆಗೋದು ತುಂಬ ಮುಖ್ಯ, ರೈಸ್ ವಾಟರ್ ನಾವು ರೆಡಿ ಮಾಡೋದಕ್ಕಿಂತ ಮುಂಚೆ. ಅದಾದ ನಂತರ 1 ಕಪ್ಪಷ್ಟು ನೀವು ರೈಸ್ ತಗೊಂಡಿದ್ರೆ ಅದಕ್ಕೆ 3 ಪಟ್ಟು ನೀರನ್ನು ಹಾಕಬೇಕು. 2-3 ಪಟ್ಟು. ಇದರಲ್ಲಿ ನಾನು ಒಂದು 2.5 ಕಪ್ಪಷ್ಟು ನೀರನ್ನು ಹಾಕಿದ್ದೇನೆ. ಕ್ಲೀನ್ ಮಾಡಿ ಬಿಟ್ಟು ನಾನು ಹೇಳ್ತಾ ಇರೋದು ಫ್ರೆಶ್ ನೀರನ್ನು. ಅದಾದ ನಂತರ ಕೈಯಲ್ಲಿ ಒಂದು ಸ್ವಲ್ಪ ರೈಸನ್ನು ಈ ಥರ ಹಿಚುಕಿ ಬಿಡಿ. ಯಾಕಂತಂದರೆ ಅದೊಂದು ಸ್ವಲ್ಪ ಅದರದ್ದು ಅಂಶ ಈ ನೀರಲ್ಲಿ ಹೋಗಬೇಕು. ಅದಾದ ನಂತರ ಇದನ್ನ ಮುಚ್ಚಿಬಿಟ್ಟು 12 ಗಂಟೆ ಬಿಡಬೇಕು. ನೀವು ಸಾಯಂಕಾಲ 6 ಗಂಟೆಗೆ ರೈಸನ್ನು ನೆನೆ ಹಾಕಲಿಕ್ಕೆ ಬಿಟ್ಟರೆ ಅದನ್ನ ಬೆಳಗ್ಗೆ 12 ಗಂಟೆ ತನಕ ನೀರಲ್ಲಿ ನೆನೆ ಹಾಕಲಿಕ್ಕೆ ಬಿಡಬೇಕು. ಅದಾದ ನಂತರ ನೋಡಿ, ನಿಮಗೆ ಬೆಳಗ್ಗೆ ನೋಡುವಾಗ ರೈಸ್ ವಾಟರ್ ಈ ಥರ ರೆಡಿಯಾಗಿರುತ್ತೆ. ಈಗ ಕೇವಲ ಇಷ್ಟು ಮಾಡಿದರೆ ಸಾಕಾ? ಇಲ್ಲ. ನಿಮಗೆ ತುಂಬ ಗಾಢವಾಗಿರುವಂಥ ಹೈಪರ್ ಪಿಗ್ಮೆಂಟೇಷನ್ ಅಂತಂದರೆ ಇದು ನಮಗೆ ಹುದುಗು ಬರಿಸಿದಂಥ ರೈಸ್ ನೀರೇ ಆಗಬೇಕು. ಸೊ 12 ಗಂಟೆ ನೀರಲ್ಲಿ ನೆನೆ ಹಾಕಿದ್ವಿ ರೈಸನ್ನು. ಅದಾದ ನಂತರ ಬೆಳಗ್ಗೆ ಅಷ್ಟೊತ್ತಿಗೆ ಆ ನೀರನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡಿಕೊಂಡು ಇದನ್ನ ಮತ್ತೆ 12 ಗಂಟೆ ನಾವು ರೂಮ್ ಟೆಂಪ್ರೇಚರಲ್ಲಿ ಬಿಟ್ಬಿಡಬೇಕು. ಒಂದು ಬೌಲಿಗೆ ಆ ನೀರನ್ನು ಫಿಲ್ಟರ್ ಮಾಡಿ ಅದನ್ನು ಮುಚ್ಚಿಟ್ಬಿಟ್ಟು ಮತ್ತೆ 12 ಗಂಟೆ ಹುದುಗು ಬರಲಿಕ್ಕೆ ಬಿಡಬೇಕು. ರೈಸನ್ನು ನೀವು ಬೇಕಾದರೆ ದೋಸೆ ಮಾಡೋದಕ್ಕೆ ಉಪಯೋಗ ಮಾಡ್ಬೋದು. ಬಿಸಾಡೋದು ಒಳ್ಳೆಯದಲ್ಲ, ಬಿಸಾಡೋದು ಬೇಡ. ನಾವು ರೈಸನ್ನು ಯಾವತ್ತೂ ಬಿಸಾಡಬಾರ್ದು. ಇದನ್ನ ಇವಾಗ ಮುಚ್ಚಿಟ್ಬಿಟ್ಟು ನಾವು ಏನು ಮಾಡಬೇಕು, 12 ಗಂಟೆ ರೂಮ್ ಟೆಂಪ್ರೇಚರಲ್ಲಿ ಬಿಡಬೇಕು. ಅಂದರೆ ಟೋಟಲ್ ಆಗಿ 24 ಗಂಟೆ ಈ ರೈಸ್ ನೀರು ಮಾಡೋದಕ್ಕೆ ನಮಗೆ ತಗೊಳ್ಳುತ್ತೆ. ಇಷ್ಟಾದರೆ ಮಾತ್ರ ಆ ರೈಸ್ ನೀರಿಗೆ ಒಂದು ಸತ್ವ ಬಂದಿರುತ್ತೆ. ಅಂದರೆ ಆ ಗುಡ್ ಬ್ಯಾಕ್ಟೀರಿಯಾಗಳು ಸ್ಟೋರ್ ಆಗಿ ನಮ್ಮ ಪಿಗ್ಮೆಂಟೇಷನನ್ನು ಬೇಗ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. 24 ಗಂಟೆ 12 ಗಂಟೆ ಅಂದರೆ ರೈಸನ್ನು, ಅಕ್ಕಿಯನ್ನು ನೀರಲ್ಲಿ ಹಾಕಿಡೋದು. ಅದಾದ ನಂತರ 12 ಗಂಟೆ ಆ ನೀರನ್ನು ನಾವು ಹಾಗೆ ರೂಮ್ ಟೆಂಪರೇಚರಲ್ಲಿ ಬಿಟ್ಬಿಡಬೇಕು, ಒಂದು ತಟ್ಟೆನ ಮುಚ್ಚಿಬಿಟ್ಟು. ಅದಾದ ನಂತರ ಈಗ ಕರೆಕ್ಟಾಗಿ ನೀರು ಹುದುಗು ಬಂದಿರುತ್ತೆ. ನಿಮ್ಗೊಂದು ಸ್ವಲ್ಪ ಅದು ಸ್ಮೆಲ್ ಬರಲಿಕ್ಕೆ ಶುರುವಾಗುತ್ತೆ. ಆವಾಗಲೇ ಅದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈ ನೀರನ್ನು ನೀವೊಂದು ಬಾಟಲ್ಗೆ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಒಂದು 5-7 ದಿನ ತನಕ ಉಪಯೋಗ ಮಾಡ್ಬೋದು. 7ನೇ ದಿನ ಆದ ನಂತರ ಮತ್ತೆ ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಳಿ. 5-7ನೇ ದಿನ ಅಷ್ಟೇ ಫ್ರಿಜ್ಜಲ್ಲಿಟ್ಟೇ ಉಪಯೋಗ ಮಾಡಬೇಕು, ಹೊರಗಡೆ ಇಡುವಾಗಿಲ್ಲ. 24 ಗಂಟೆ ಮಾತ್ರ ನಾವು ಮಾಡೋ ಟೈಮಲ್ಲಿ ಹೊರಗಡೆ. ಅದಾದ ನಂತರ ನೀರನ್ನು ನಾವು ಸ್ಟೋರ್ ಮಾಡಿಡೋದಾದರೆ ಫ್ರಿಜ್ಜಲ್ಲೇ ಇಡಬೇಕು. ಪವರ್ಫುಲ್ ಆಗಿರುವಂಥ, ಸೂಪರ್ ಆಗಿರುವಂಥ ಬಂಗು ಮಾರ್ಕ್ ಕಮ್ಮಿ ಮಾಡಲಿಕ್ಕೆ ರೈಸ್ ನೀರು ರೆಡಿ ಆಯಿತು. ಮೊದಲನೇ ದಿನ ಏನು ಮಾಡಬೇಕು, 1 ಟೀ ಸ್ಪೂನಷ್ಟು ಅಥವಾ 2 ಟೀ ಸ್ಪೂನಷ್ಟು ನೀರನ್ನು ತಗೊಳ್ಳಿ. ಅಕ್ಕಿ ನೀರನ್ನು ತಗೊಳ್ಳಿ, ನಾವು ರೆಡಿ ಮಾಡಿಟ್ಟಿರುವಂಥದ್ದನ್ನು.
ಅದನ್ನು ಒಂದು ಹತ್ತಿ ಉಂಡೆಯನ್ನು ಅದ್ಬಿಟ್ಟು ಮುಖಕ್ಕೆ ಹಚ್ಕೊಳ್ಳುವಂಥದ್ದು, ಬಂಗು ಮಾರ್ಕಿಗೆ ಹಚ್ಕೊಳ್ಳುವಂಥದ್ದು. ಈ ಹುದುಗು ಬಂದಿರುವಂಥ ರೈಸ್ ನೀರು ಇದೆಯಲ್ವ, ಮುಖದಲ್ಲಿರುವಂಥ ಕಲೆಗಳನ್ನು ಕಮ್ಮಿ ಮಾಡಲಿಕ್ಕೆ, ಓಪನ್ ಪೋರ್ಸನ್ನು ಟೈಟ್ ಮಾಡಲಿಕ್ಕೆ, ಸ್ಕಿನ್ನನ್ನು ಲೈಟನ್ ಮಾಡಲಿಕ್ಕೆ, ಎಷ್ಟೇ ಡೀಪ್ ಕಲೆಗಳಿದ್ರು ಅದನ್ನ ಕಮ್ಮಿ ಮಾಡಲಿಕ್ಕೆ ದಿ ಬೆಸ್ಟ್ ಮ್ಯಾಜಿಕಲ್ ವಾಟರ್ ಇದು. ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಆದರೆ 1 ಟೀ ಸ್ಪೂನಷ್ಟು ರೈಸ್ ನೀರಿಗೆ 1 ಟೀ ಸ್ಪೂನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳಿ. ಯಾಕಂತಂದರೆ ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ನಾರ್ಮಲ್ ಸ್ಕಿನ್ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಒಂದ್ಸರಿ ಹಚ್ಚಿದಾಗ ನಿಮಗೆ ಸ್ವಲ್ಪ ಇರಿಟೇಷನ್ ಅನ್ನಿಸಿದ್ರೆ ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಇದನ್ನ ಹಚ್ಕೊಳ್ಳಿ. ಹಚ್ಕೊಂಡು 15ರಿಂದ 20 ನಿಮಿಷ ಬಿಟ್ಟು ಮುಖನ ತೊಳಿಬೇಕು. ಅದಕ್ಕಿಂತ ಜಾಸ್ತಿ ನೀವು ಇಡೋದು ಬೇಡ. ಅದಾದ ನಂತರ ಯಾವುದಾದ್ರೂ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ಡೇ ರೈಸ್ ವಾಟರ್ ಹಚ್ಕೊಳ್ಳೋದು. 2ನೇ ದಿನ ಏನು ಮಾಡೋದು, ಅದಕ್ಕೊಂದು ಅದ್ಭುತವಾಗಿರುವಂಥ ಬಂಗು ಮಾರ್ಕ್ ಕಮ್ಮಿ ಮಾಡುವಂಥ ರೈಸ್ ವಾಟರ್ ಪ್ಯಾಕನ್ನು ನಾವು ರೆಡಿ ಮಾಡ್ಕೋಬೇಕು. ಇದು ರೆಡಿ ಮಾಡೋದಕ್ಕೆ ಕೆಲವೊಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗುತ್ತೆ. ಅದೇನು ಅಂತಂದರೆ ಗಂಧದ ಪುಡಿ, ಕಸ್ತೂರಿ ಮಂಜಲ್ ಇಲ್ಲದಿದ್ದರೆ ನೀವು ಏನು ಅಂತಂದರೆ ನಾರ್ಮಲ್ ಅರಶಿನ ಚಿಟಿಕೆಯಷ್ಟು ಉಪಯೋಗ ಮಾಡ್ಬೋದು. ಅಲೋವೆರಾ ಜೆಲ್, ರೋಸ್ ವಾಟರ್, ಅದಾದ ನಂತರ ನಮಗೆ ರೈಸ್ ವಾಟರ್ ಬೇಕಾಗಿರೋದು. ಇದೆಲ್ಲ ಆದಷ್ಟು ಪ್ಯೂರ್ ಆಗಿರೋದನ್ನೇ ಬಳಸಿ, ನ್ಯಾಚುರಲ್ ಆಗಿರೋದನ್ನೇ ಬಳಸಿ. ಆಯುರ್ವೇದಿಕ್ ಅಂಗಡಿಗಳಲ್ಲಿ ತಗೊಳ್ಳಿ ಅಥವಾ ಲಿಂಕ್ ಹಾಕಿರ್ತೇನೆ, ಅಲ್ಲಿಂದ ಬೇಕಾದರೂ ನೀವು ಕ್ಲಿಕ್ ಮಾಡಿ ತಗೋಬೋದು. ಈಗ ಈ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ 1 ಅಥವಾ 1.5 ಚಮಚದಷ್ಟು ರೈಸ್ ನೀರನ್ನು ಹಾಕ್ಕೊಳ್ಳಿ. ನಾವು ರೆಡಿ ಮಾಡಿ ಇಟ್ಕೊಂಡಿರೋದು, ಫ್ರಿಜ್ಜಲ್ಲಿ ಇಟ್ಕೊಂಡಿರೋದು. ಅದಾದ ನಂತರ ಅದಕ್ಕೆ ಗಂಧದ ಪುಡಿ, ಪ್ಯೂರ್ ಆಗಿರುವಂಥ ಗಂಧದ ಪುಡಿಯನ್ನು ಉಪಯೋಗ ಮಾಡ್ಕೊಳ್ಳಿ. ಅದು ನೀವು ಹೊರಗಡೆಯಿಂದ ತಂದಿದ್ರೂ ಓಕೆ, ಅಥವಾ ಗಂಧದ ತುಂಡಿದ್ರೆ ತೆಗೆದ್ಬಿಟ್ಟು ಆ ಪೇಸ್ಟನ್ನು ಬೇಕಾದರೂ ಹಾಕೋಬಹುದು. ಇದೊಂದು ಅರ್ಧ ಚಮಚದಷ್ಟು ನಮಗೆ ಬೇಕು. ಫುಲ್ ಮುಖಕ್ಕೆ ಹಚ್ಚೋದಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಅಥವಾ ಬರೇ ಆ ಪ್ಯಾಚಸ್ಗೆ, ಹೈಪರ್ ಪಿಗ್ಮೆಂಟೇಷನ್ಗೆ ಅಷ್ಟೇ ಅಂತಂದರೆ ಕಮ್ಮಿ ಮಾಡ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್, ಹೊರಗಡೆಯಿಂದ ತಂದಾದರೂ ಓಕೆ, ಮನೇಲಿರೋ ಪ್ಲ್ಯಾಂಟಿಂದ ರೆಡಿ ಮಾಡ್ಕೊಂಡಿರೋದಾದರೂ ಓಕೆ, ಪ್ಯೂರ್ ಆಗಿರೋದನ್ನು ಬಳಸಿ. ಇದಕ್ಕೆ ಚಿಟಿಕೆ ಎಷ್ಟು ಕಸ್ತೂರಿ ಮಂಜಲ್, ವೈಲ್ಡ್ ಟರ್ಮರಿಕ್ ಅಂತೀವಿ, ಅಥವಾ ನೀವೇನು ಅಂತಂದರೆ ಮನೆಯಲ್ಲಿರುವಂಥ ಅಡುಗೆಗೆ ಬಳಸುವಂಥ ಅರಿಶಿನ ಪುಡಿನ ಚಿಟಿಕೆಯಷ್ಟು ಸೇರಿಸ್ಕೋಬಹುದು. ಅದಾದ ನಂತರ 1 ಟೀ ಸ್ಪೂನಷ್ಟು ರೋಸ್ ವಾಟರ್ ಇಲ್ಲದಿದ್ದರೆ ತಲೆನೇ ಕೆಡಿಸ್ಕೋಬೇಡಿ. ಇಷ್ಟು 4 ಮಾತ್ರ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲಸಿ ಪೇಸ್ಟ್ ಮಾಡ್ಕೊಳ್ಳಿ. ರೈಸ್ ವಾಟರ್ ಮುಖದಲ್ಲಿರುವಂಥ ಕಲೆಗಳನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಚಂದನ ಅಥವಾ ಗಂಧ ನಿಮ್ಮ ಸ್ಕಿನ್ನನ್ನು ಕೂಲ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ. ಅಲೋವೆರಾ ಜೆಲ್ ನಿಮ್ಮ ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ, ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ಹಾಗೆಯೇ ರೋಸ್ ವಾಟರ್ ಒಳ್ಳೆ ಟೋನರ್ ಆಗಿ ವರ್ಕ್ ಆಗುತ್ತೆ. ಇದು 4 ಸೇರಿಸಿದಾಗ ಇದು ಮ್ಯಾಜಿಕಲ್ ಆಗಿ ವರ್ಕ್ ಮಾಡುತ್ತೆ. ಬಂಗು ಮಾರ್ಕನ್ನು ಚಿಟಿಕೆ ಹೊಡೆದಷ್ಟು ಸ್ವಲ್ಪದಲ್ಲಿ ಕಡಿಮೆ ಮಾಡುತ್ತೆ. ಆದರೆ ನಾನು ಹೇಳಿದ ರೀತಿಯಲ್ಲಿ ನೀವು ಉಪಯೋಗ ಮಾಡಬೇಕು. ಈಗ ಈ ಪೇಸ್ಟ್ ರೆಡಿ ಆಯಿತು. ಇದನ್ನೇನು ಮಾಡ್ಕೋಬೇಕು, ನೀವು ಮುಖನ್ನು ತೊಳೆದ್ಬಿಟ್ಟು ಕ್ಲೀನ್ ಆಗಿರುವಂಥ ಮುಖಕ್ಕೆ ಹಚ್ಕೋಬೇಕು. ಅಂದರೆ ಹೈಪರ್ ಪಿಗ್ಮೆಂಟೇಷನ್ ಬಂಗು ಮಾರ್ಕ್ ಇರುವಲ್ಲಿ ಹಚ್ಚಬೇಕು. ಪೂರ್ತಿ ಮುಖಕ್ಕೆ ಹಚ್ಚಿದ್ದು ತೊಂದರೆ ಇಲ್ಲ. ಹಚ್ಬಿಟ್ಟು 15 ನಿಮಿಷ ಬಿಟ್ಬಿಟ್ಟು ಅದಾದ ನಂತರ ಕ್ಲೀನ್ ವಾಟರಿಂದ ಮುಖನ ತೊಳ್ಕೋಬೇಕು. ಇದು 2ನೇ ದಿನ ಮಾಡುವಂಥದ್ದು. ಮುಖನ ತೊಳ್ಕೊಂಡು ಒರೆಸ್ಬಿಟ್ಟು ಮಾಯ್ಶ್ಚರೈಸರ್ ಹಚ್ಕೊಳ್ಳಿ. ನೀವು ರೈಸ್ ನೀರು, ಅಕ್ಕಿ ನೀರನ್ನು ಖಾಲಿಯಾಗಿ ಹಚ್ಕೊಳ್ಳುವಾಗಲೂ ಹಾಗೆ, ಫಸ್ಟ್ ದಿನ ಕೂಡ ಹಾಗೆ ಮುಖನ ಕ್ಲೀನ್ ಮಾಡಿಕೊಂಡೇ ಮುಖನ ಒರೆಸ್ಕೊಂಡು ಹಚ್ಕೋಬೇಕು. ಈ ಗಂಧದ ಮತ್ತು ರೈಸ್ ವಾಟರ್ ಪೇಸ್ಟನ್ನು ಹಚ್ಕೊಳ್ಳುವಾಗ ಕೂಡ ಅಷ್ಟೇ ಮುಖನ ಕ್ಲೀನ್ ಮಾಡಿಕೊಂಡು ಒರೆಸ್ಬಿಟ್ಟು ಹಚ್ಬಿಟ್ಟು 10ರಿಂದ 15 ನಿಮಿಷ ಬಿಟ್ಟು ತೊಳ್ಕೊಂಡು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು. ಇಲ್ಲದಿದ್ದರೆ ಸ್ಕಿನ್ ನಿಮಗೆ ಡ್ರೈ ಆದಾಗುತ್ತೆ. ಒಂದಿನ ಅದನ್ನ ಮಾಡೋದು, ಇನ್ನೊಂದು ದಿನ ಈ ಪೇಸ್ಟನ್ನು ಮಾಡೋದು. ಹೀಗೆ ನೀವು 2 ವಾರ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ. ಒಂದಿನ ಬರೀ ಅಕ್ಕಿ ನೀರನ್ನು ಹಚ್ಕೊಳ್ಳೋದು ರೆಡಿ ಮಾಡಿಟ್ಟಿರುವಂಥದ್ದು, ಇನ್ನೊಂದು ದಿನ ಈ ಪೇಸ್ಟನ್ನು ಹಚ್ಕೊಳ್ಳೋದು. ಒಂದಿನ ಅದು, ಒಂದಿನ ಇದು. ಹೀಗೆ 2 ವಾರ ಟ್ರೈ ಮಾಡಿ. ನಿಮ್ಗೆ ಎಷ್ಟು ಚೇಂಜಸ್ ಕಾಣುತ್ತೆ, ಎಷ್ಟು ಲೈಟ್ ಆಗುತ್ತೆ ಆ ಬಂಗು ಮಾರ್ಕ್ ಅಂತಂದರೆ, ನೀವು 2 ವಾರ ಬಿಟ್ಟು ಈ ವಿಡಿಯೋದಲ್ಲಿ ಬಂದು ಕಮೆಂಟ್ ಹಾಕಿ ರಿಸಲ್ಟ್ ಏನಾಯಿತು ಅಂತ. 2 ವಾರದಲ್ಲಿ ಪೂರ್ತಿಯಾಗಿ ಹೋಗಿಲ್ಲ ಅಂತಂದರೆ ಮತ್ತೊಂದಷ್ಟು ದಿನ ಕಂಟಿನ್ಯೂ ಮಾಡಿ. ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂದ ನಂತರ ನೀವು ರೆಗ್ಯುಲರ್ ಆಗಿ ಮಾಡಬೇಕಾಗಿಲ್ಲ. ವಾರದಲ್ಲಿ 1-2 ಸರಿ ಅಥವಾ 3 ಸರಿ ಈ ಟಿಪ್ಸನ್ನು ಫಾಲೋ ಮಾಡಿ. ಆಲ್ಟರ್ನೇಟಿವ್ ಡೇಸಲ್ಲಿ ಫಾಲೋ ಮಾಡಿ. ರೈಸ್ ವಾಟರನ್ನು ಡೈಲಿ ಹಚ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ರೈಸ್ ವಾಟರ್ ಹಚ್ಕೊಂಡು ತೊಳ್ಕೊಂಡಾದ ನಂತರ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಅಥವಾ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಲರ್ಜಿ ಅಂತಂದರೆ ಆ ಇಂಗ್ರೀಡಿಯೆಂಟ್ಸನ್ನು ಸ್ಕಿಪ್ ಮಾಡಿ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಮುಖದಲ್ಲಿ ತುಂಬ ಆ್ಯಕ್ಟಿವ್ ಪಿಂಪಲ್ಸ್, ಆ್ಯಕ್ನೆ ಇದೆ, ಗಾಯಗಳಿದೆ ಅಂತಂದರೆ ಈ ಟ್ರೀಟ್ಮೆಂಟನ್ನು ಮಾಡೋದಕ್ಕೆ ಹೋಗಬೇಡಿ.
ಸೇಫಾಗಿ ಮಾಡಿ, ಕೂಲಾಗಿ ಮಾಡಿ, ತಾಳ್ಮೆಯಿಂದ ಮಾಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.